ಹೇಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 10-15 ನಿಮಿಷದೊಳಗಡೆ ನಾವು ಕ್ರಿಸ್ಪಿಯಾದಂತಹ ಚಕ್ಲಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಅರ್ಧ ಕಪ್ ಆಗೋಷ್ಟು ಶೇಂಗಾ ಬೀಜ ಹಾಗೂ ಅರ್ಧ ಕಪ್ ಆಗೋಷ್ಟು ಉದ್ದಿನ ಬೇಳೆನ ನಾನಿಲ್ಲಿ ಲೈಟಾಗಿ ಫ್ರೈ ಮಾಡಿ ಇಲ್ಲಿ ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿದ್ರೆ ಒಂಥರ ಟೇಸ್ಟೇ ಬೇರೆ. ಉದ್ದಿನ ಬೇಳೆ ಹಾಕೋದ್ರಿಂದ ಹಾಗೂ ಶೇಂಗಾ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಚಕ್ಲಿ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ನುಣ್ಣಕ್ಕೆ ಇದು ಪೌಡ್ರ್ ಆಗಿದೆ. ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ, ಒಂದು ದೊಡ್ಡ ಕಪ್ಪಲ್ಲಿ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ದೊಡ್ಡ ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ ಆಗುವಷ್ಟು ಉದ್ದಿನಬೇಳೆ, ಅರ್ಧ ಕಪ್ ಆಗುವಷ್ಟು ಶೇಂಗಾ ಬೀಜನ ಹಾಕುವಂಥದ್ದು. ಇಲ್ಲಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಂತಹ ಶೇಂಗಾ ಬೀಜನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಜಾಸ್ತಿ ಮಾಡ್ಕೊತಾ ಇದ್ದೀರಾ ಅಂತ ಹೇಳಿದ್ರೆ ಇದೇ ಕ್ವಾಂಟಿಟಿಯಲ್ಲಿ ಡಬಲ್ ಮಾಡಿಕೊಂಡ್ರೆ ಆಯಿತು, ಮತ್ತು ಇನ್ನೇನಿಲ್ಲ. ಸೊ ಇದಕ್ಕೆ ಇವಾಗ ನಾನು ಇಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಓಂ ಕಾಳನ್ನ ಹಾಕೋತಾ ಇದ್ದೀನಿ. ಅದೇ ರೀತಿಯಾಗಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಜೀರಿಗೆ ಹಾಗೂ ಓಂ ಕಾಳು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆಯೇ 2 ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ತುಪ್ಪನ ಆ್ಯಡ್ ಮಾಡ್ಕೊಳ್ಬೇಕು. ತುಪ್ಪ ಹಾಕೋದ್ರಿಂದ ಚಕ್ಲಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ಬೆಣ್ಣೆ ಮುರುಕು ಥರ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದಕ್ಕೊಂದು ಇವಾಗ ಇದು ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ನೀರು ಆಮೇಲೆ ಹಾಕುವಂಥದ್ದು. ಮೊದಲನೇದಾಗಿ ಇದೆಲ್ಲವೂ ಕೂಡ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಬೇಕು. ಅಲ್ಲಿ ತನಕ ಇದನ್ನು ಹೀಗೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀವು ನೋಡ್ತಾ ಇದ್ದೀರಲ್ವ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ಹೀಗೆ ಮುಷ್ಟಿ ಹಿಡಿಯುವಾಗ ಒಂದು ಉಂಡೆ ಥರ ಇದು ಕಟ್ಕೊಳ್ಬೇಕು. ಅದು ಉಂಡೆ ಥರ ಕಟ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ವ, ಕರೆಕ್ಟಾಗಿ ಇದು ಮಿಕ್ಸ್ ಆಗಿದೆ. ಇವಾಗ ನಾವು ಇದಕ್ಕೆ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಉಪ್ಪು ಏನಾದರೂ ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಮೊದಲೇ ನೋಡ್ಕೊಳ್ಳಿ, ಆನಂತರ ಏನು ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಹಿಟ್ಟು ತುಂಬಾ ಗಟ್ಟಿ ಕೂಡ ಆಗಬಾರ್ದು. ತುಂಬ ಗಟ್ಟಿ ಆದರೆ ಏನಾಗುತ್ತೆ, ನಾವು ಚಕ್ಲಿನ ಪ್ರೆಸ್ ಮಾಡುವಾಗ ಚಕ್ಲಿ ನಮಗೆ ಕರೆಕ್ಟಾಗಿ ಶೇಪಲ್ಲಿ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಅದು ಕಟ್ಟಾಗಿ ಪೀಸಾಗಿ ಬಿದ್ದೋಗುತ್ತೆ. ಅದಕ್ಕೋಸ್ಕರ ಹಿಟ್ಟು ತುಂಬಾ ಗಟ್ಟಿಯಾಗಿ ನಾವು ಕಲಿಸ್ಕೋಬಾರ್ದು. ನಾನಿಲ್ಲಿ ಯಾವ ಹದಕ್ಕಂತ ತೋರಿಸ್ತಾ ಇದ್ದೀನಲ್ಲ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇದೇ ರೀತಿಯಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ ನಾನಿಲ್ಲಿ. ನೋಡ್ತಾ ಇದ್ದೀರಲ್ವ, ಚಕ್ಲಿ ಮಣೆಗೆ ಯಾವ ಶೇಪ್ ಇದೆ ಅದೇ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಇನ್ನು ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳಿದ್ರೆ, ಚಕ್ಲಿ ನಾವು ಯಾವುದ್ರಲ್ಲಿ ಮಾಡ್ತೀವಿ ನೋಡಿ, ಆ ಒಂದು ಇದಕ್ಕೆ ನಾನಿಲ್ಲಿ ಆಯಿಲ್ ಗ್ರೀಸ್ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಹಿಟ್ಟು ಅಂಟ್ಕೋಬಾರ್ದು. ಅದಕ್ಕೋಸ್ಕರ ಲೈಟಾಗಿ ಆಯಿಲ್ ಗ್ರೀಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಬ್ರಷ್ನ ಸಹಾಯದಿಂದ ಎಲ್ಲ ಕಡೆ ಇದು ಸ್ಪ್ರೆಡ್ ಆಗೋ ಥರ ಇದನ್ನು ಆಯಿಲ್ನ ಹಚ್ತಾ ಇದ್ದೀನಿ ಇದರೊಳಗಡೆ. ಚೆನ್ನಾಗಿ ಆಯಿಲ್ ಗ್ರೀಸ್ ಆದ ನಂತರ ನೀವು ನೋಡ್ತಾ ಇದ್ದೀರಲ್ವ, ನನ್ನ ಚಕ್ಲಿ ಮಣೆ ಈ ರೀತಿಯಾಗಿದೆ. ನೋಡ್ತಾ ಇದ್ರಲ್ವ, ಚಕ್ಲಿ ಅಚ್ಚನ್ನ ಹಾಕಿದ್ದೀನಿ ನಾನಿಲ್ಲಿ. ಈ ಚಕ್ಲಿ ಅಚ್ಚನ್ನ ಹಾಕಿದ್ದೀನಿ. ಇವಾಗ ಯಾವುದರಲ್ಲಿ ಚಕ್ಲಿ ನಾವು ಒತ್ತೋದು ಅಂತ ಹೇಳಿದ್ರೆ, ಇಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಳ್ಳಿ. ಯಾವುದೇ ಪ್ಲಾಸ್ಟಿಕ್ ಕವರ್ ಆಗುತ್ತೆ. ನೀವು ಆಯಿಲ್ ತುಂಬಿಸಿ ಉಳಿದಿರುವಂತಹ ಪ್ಲಾಸ್ಟಿಕ್ ಪೇಪರ್ ಕೂಡ ಆಗುತ್ತೆ, ಅಥವಾ ಯಾವುದೇ ಪ್ಲಾಸ್ಟಿಕ್ ಪೇಪರ್ ಕೂಡ ಆಗುತ್ತೆ. ಅದಕ್ಕೂ ಕೂಡ ಸ್ವಲ್ಪ ಆಯಿಲ್ನ ನಾವು ಗ್ರೀಸ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ವ, ಚಕ್ಲಿ ಮಣೆಗೆ ಚೆನ್ನಾಗಿ ಆಯಿಲ್ ಗ್ರೀಸ್ ಆಗಿದೆ. ಇವಾಗ ಚಕ್ಲಿ ಏನು ಮಾಡ್ತೀವಿ ಅದರ ಹಿಟ್ಟನ್ನು ಇದರೊಳಗಡೆ ನಾನು ತುಂಬಿಸ್ಕೊತಾ ಇದ್ದೀನಿ. ಇನ್ನು ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡ್ತಾ ಇದ್ರಲ್ವ, ಇದೇ ರೀತಿಯಾಗಿ ಚಕ್ಲಿನ ಪ್ರೆಸ್ ಮಾಡಬೇಕು. ನೀವು ಡೈರೆಕ್ಟ್ ಇದು ಪ್ಲಾಸ್ಟಿಕ್ ಪೇಪರಲ್ಲಿ ಕೂಡ ಮಾಡ್ಕೋಬೋದು, ಅಥವಾ ನೀವು ಡೈರೆಕ್ಟ್ ಆಯಿಲ್ಗೂ ಕೂಡ ಮಾಡ್ಕೊಳ್ಬೋದು. ಅಂತ ಹೇಳಿದ್ರೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ನೀವು ಡೈರೆಕ್ಟ್ ಆಯಿಲ್ಗೆ ನೀವು ಮಾಡ್ಕೊಳ್ಬೋದು. ಆಯಿಲ್ಗೆ ಹಾಕೋವಾಗ ಸ್ವಲ್ಪ ಹುಷಾರಾಗಿರಬೇಕು. ಮೊದಲನೇ ಬಾರಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಇದೇ ರೀತಿಯಾಗಿ ಪ್ಲಾಸ್ಟಿಕ್ ಪೇಪರಲ್ಲೇ ನೀವು ಮಾಡ್ಕೊಳ್ಳಿ. ಡೈರೆಕ್ಟ್ ಆಯಿಲ್ಗೆ ಹಾಕುವಂಥ ಸಾಹಸ ಮಾಡಬೇಡಿ. ಈಸಿ ಆಗುತ್ತೆ ಡೈರೆಕ್ಟ್ ಆಯಿಲ್ಗೂ ಕೂಡ ಹಾಕಿದ್ರೆ. ಇವಾಗ ನಾವು ಪ್ಲಾಸ್ಟಿಕ್ ಪೇಪರಲ್ಲಿ ಮಾಡಿದಂಥ ಚಕ್ಲಿನ ನಾನು ಇವಾಗ ಎಣ್ಣೆಗೆ ಹಾಕ್ತಾ ಇದ್ದೀನಿ. ಎಣ್ಣೆಗೆ ಹಾಕುವಾಗ ತುಂಬಾ ಹುಷಾರಾಗಿರಿ, ಯಾಕಂತ ಹೇಳಿದ್ರೆ ಎಣ್ಣೆ ಸಿಡಿಯುತ್ತೆ. ಇವಾಗ ನಾನು ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ವ, ಇದೇ ರೀತಿಯಾಗಿ ಡೈರೆಕ್ಟ್ ಎಣ್ಣೆಗೆ ಕೂಡ ಹಾಕಿದ್ರೂ ಕೂಡ ಸುಲಭ ಆಗುತ್ತೆ ನಮಗೆ. ಗ್ಯಾಸ್ ತುಂಬ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಚಕ್ಲಿ ಒಳಗಡೆನೇ ಬೆಂದು ಹೋಗಲ್ಲ, ಹೊರಗಡೆ ಮಾತ್ರ ಫ್ರೈ ಆಗುತ್ತೆ. ಮೀಡಿಯಮಲ್ಲ, ಸ್ವಲ್ಪ ಲೋ ಫ್ಲೇಮ್ಗಿಂತ ಸ್ವಲ್ಪ ಜಾಸ್ತಿ ಇಡಿ. ಯಾಕಂತ ಹೇಳಿದ್ರೆ ಇದು ಒಳಗಡೆ ಕೂಡ ಫ್ರೈ ಆಗಬೇಕು, ಹೊರಗಡೆ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನಮಗೆ ಯಾವಾಗ ಚಕ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಇವಾಗ ನೋಡಿ ಎಷ್ಟೊಂದು ಬಬಲ್ಸ್ ಬರ್ತಾ ಇದೆ ಅಲ್ವಾ. ನಾವು ಚಕ್ಲಿನ ಇದಕ್ಕೆ ಹಾಕಿದ ತಕ್ಷಣ ಈ ಬಬಲ್ಸ್ ಎಲ್ಲ ಕಂಪ್ಲೀಟಾಗಿ ನಿಂತೋಗಬೇಕು.
ಚಕ್ಲಿ ಚೆನ್ನಾಗಿ ಫ್ರೈ ಆಗುವಾಗ ಎಣ್ಣೆಯಲ್ಲಿ ಯಾವುದೇ ರೀತಿಯಂತಹ ಬಬಲ್ಸ್ ಬರೋದಿಲ್ಲ, ಈ ರೀತಿಯಾಗಿ ಕುದಿಯೋದಿಲ್ಲ. ಒಮ್ಮೆಲೆ ಟರ್ನ್ ಮಾಡಿ ಹಾಕೋಕ್ಕೆ ಹೋಗಬೇಡಿ. ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಬೇಕು, ಆನಂತರ ಇದನ್ನು ಟರ್ನ್ ಮಾಡಿ ಹಾಕಿ. ಯಾಕಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ, ಅವಸರ ಮಾಡಿದ್ರಿ ಅಂತ ಹೇಳಿದ್ರೆ ಚಕ್ಲಿ ಕಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಇದು ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಟರ್ನ್ ಮಾಡಿ ಹಾಕಿ. ಇಲ್ಲಿ ನೋಡ್ತಾ ಇದ್ರಲ್ವ, ಬಬಲ್ಸ್ ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗ್ತಾ ಬಂದಿದೆ. ಇದು ಕಂಪ್ಲೀಟಾಗಿ ನಿಲ್ಲಬೇಕು, ಫ್ರೈ ಆಗುವಾಗ ಕಂಪ್ಲೀಟಾಗಿ ಇದು ನಿಲ್ಲುತ್ತೆ. ನೋಡ್ತಾ ಇದ್ರಲ್ವ ಯಾವ ರೀತಿ ಬಂದಿದೆ ಚಕ್ಲಿ ಅಂತ. ಇದೇ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎರಡೂ ಕಡೆ ಕೂಡ ಇದೇ ರೀತಿಯಾಗಿ ಚೆನ್ನಾಗಿ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿದ್ಮೇಲೆ ನೀವು ಟರ್ನ್ ಮಾಡಿ ಹಾಕೋಬೋದು. ಇನ್ನೊಂದು ಸುಲಭವಾದ ವಿಧಾನದಲ್ಲಿ ನಾನು ನಿಮಗೆ ಚಕ್ಲಿನ ಮಾಡೋದು ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ವ, ಇವಾಗ ಕರೆಕ್ಟಾಗಿ ಬಬಲ್ಸ್ ಎಲ್ಲ ಸ್ಟಾಪ್ ಆಗಿದೆ. ಇದೇ ರೀತಿಯಾಗಿ ಬಬಲ್ಸ್ ಎಲ್ಲ ಸ್ಟಾಪ್ ಆದ ನಂತರ ನೀವು ಚಕ್ಲಿನ ಎಣ್ಣೆಯಿಂದ ತೆಗೆಯುವಂಥದ್ದು. ಇನ್ನೊಂದು ಸುಲಭ ವಿಧಾನ ಅಂತ ಹೇಳಿದ್ರೆ, ನೀವು ಡೈರೆಕ್ಟಾಗಿ ಎಣ್ಣೆಗೆ ಇದೇ ರೀತಿಯಾಗಿ ಹಾಕುವಂಥದ್ದು. ನಮಗೆ ಶೇಪ್ ಯಾವುದೇ ರೀತಿಯಲ್ಲಿ ಇಂಪಾರ್ಟೆಂಟ್ ಅಲ್ಲ, ನಮಗೆ ಟೇಸ್ಟ್ ಇಂಪಾರ್ಟೆಂಟ್ ಅಷ್ಟೇ. ಶೇಪ್ ಏನು ಟೇಸ್ಟ್ ಕೊಡೋದಿಲ್ಲ ನಮಗೆ. ಈ ರೀತಿ ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ನಾವು ಆಮೇಲೆ ಇದನ್ನು ಕಟ್ ಮಾಡ್ಕೊಳ್ಬೋದು. ಬೆಣ್ಣೆ ಮುರುಕು ಥರ ಆಗುತ್ತೆ ಇದು. ನೋಡ್ತಾ ಇದ್ರಲ್ವಾ, ಈ ರೀತಿಯ ಚಕ್ಲಿ ಕೂಡ ನಮಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ. ನಾನು 2 ಶೇಪಲ್ಲಿ ಮಾಡ್ಕೊಂಡಿದ್ದೀನಿ, ರೌಂಡಾಗಿ ಹೀಗೆ ಉದ್ದಕ್ಕೆ 2 ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಚಕ್ಲಿ ಅಂತೂ. ಮನೆಯಲ್ಲಿ ಎಲ್ಲರೂ ತುಂಬಾ ಇಷ್ಟಪಟ್ಟರು. ತುಂಬ ಬೇಗನೆ ಮಾಡ್ಕೊಳ್ಬೋದು ಹಾಗೂ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಒಮ್ಮೆಲೆ ರೌಂಡ್ ಶೇಪ್ ಬಂದಿಲ್ಲ ಅಂತ ಹೇಳೋದಾದರೆ ನೀವು ಇದೇ ರೀತಿಯಾಗಿ ಉದ್ದಕ್ಕೆ ನೀವು ಚಕ್ಲಿ ಕೂಡ ಮಾಡ್ಕೋಬೋದು. ಆನಂತರ ಇದನ್ನು ಕಟ್ ಮಾಡ್ಕೊಳ್ಬೋದು. ನೋಡಿದ್ರಲ್ವ, ನಾನು ಕಟ್ ಮಾಡಿ ತೋರಿಸ್ದೆ ಆವಾಗಲೇ ಒಂದು ಸಲ, ಇವಾಗ ಕೂಡ ತೋರಿಸ್ತೀನಿ. ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ. ನೋಡ್ತಾ ಇದ್ದೀರಲ್ವ, ಒಳ್ಳೆ ಬೆಣ್ಣೆ ಮುರುಕು ಥರ ಆಗಿದೆ. ಹೊರಗಡೆಯಿಂದ ತೊಗೊಬರೋದಕ್ಕಿಂತಲೂ ತುಂಬಾ ಟೇಸ್ಟಿಯಾಗಿದೆ. ಖಂಡಿತವಾಗ್ಲೂ ಇದನ್ನು ನೀವು ಕೂಡ ಟ್ರೈ ಮಾಡಿ. ನೋಡ್ತಾ ಇದ್ದೀರಲ್ವ, ಇವಾಗ ಎಷ್ಟು ಕ್ಲಿಯರಾಗಿ ಎಷ್ಟು ಚೆನ್ನಾಗಿ ಪುಡಿ ಆಗ್ತಾ ಇದೆ ನೋಡಿ. ತುಂಬಾ ಕ್ರಿಸ್ಪಿಯಾಗಿದೆ. ಮಿಸ್ ಮಾಡದೆ ನೀವು ಕೂಡ ಇದನ್ನು ಟ್ರೈ ಮಾಡಿ. ನಿಮ್ಮೆಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಕೂಡ ನನ್ನ ವಿಡಿಯೋನ ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಮುಂಬರುವ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಬಾಯ್ ಬಾಯ್.